ಧಾರಾಕಾರ ಮಳೆಗೆ ಆವರಣಗೊಡಿಯ ಸ್ಲ್ಯಾಬ್ ಜೊತೆಗೆ ಕಲ್ಲು ಮಣ್ಣು ಪಕ್ಕದ ಮನೆಯ ಮೇಲೆ ಕುಸಿದು ಬಿದ್ದು ಮನೆ ಭಾಗಶಃ ಹಾನಿಗೆ ಒಳಗಾದಂತಹ ಘಟನೆ ಹಳೆಯಂಗಡಿ ಸಮೀಪದ ಪಕ್ಷಿಕೆರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪರಂಗಿಬೊಟ್ಟು ಎಂಬಲ್ಲಿ ನಡೆದಿದೆ. ದೊಡ್ಡ ಗಾತ್ರದ ಕಾಂಕ್ರೀಟ್ ಸ್ಲ್ಯಾಬ್ ಕುಸಿದು ಮನೆಯ ಗೋಡೆಗೆ ತಾಗಿಕೊಂಡು ನಿಂತಿದ್ದು ಮನೆ ಮಂದಿ ಆತಂಕದಲ್ಲಿ ಇದ್ದಾರೆ. ಕಳೆದ ಬಾರಿ ಸ್ಲ್ಯಾಬ್ ಕುಸಿದು ಮನೆಯ ಗೋಡೆಗೆ ತಾಗಿಕೊಂಡು ಬಿದ್ದ ಕಾರಣ ಸ್ಥಳೀಯ ಗ್ರಾಮ ಪಂಚಾಯತ್ಗೂ ದೂರನ್ನು ಸಲ್ಲಿಸಲಾಗಿತ್ತು. ಈ ಬಗ್ಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸದಸ್ಯರು ಹಾಗೂ ಗ್ರಾಮ ಲೆಕ್ಕಿಗರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಮನೆಗೆ ಸಂಭವಿಸಿದ ಹಾನಿಯ ಪರಿಹಾರ ರೂಪವಾಗಿ ಸರ್ಕಾರದಿಂದ ಒಂದಿಷ್ಟು ಮೊತ್ತವನ್ನ ನೀಡಿದ್ರು. ಆದರೆ ಕುಸಿದ ಸ್ಲ್ಯಾಬ್ ಅನ್ನ ಸರಿಪಡಿಸದೆ ಹಾಗೆ ಬಿಟ್ಟಿದ್ದು ಈ ಬಾರಿಯ ಮಳೆಗಾಲದಲ್ಲಿ ಮೇಲಿನಿಂದ ಕಲ್ಲು ಮಣ್ಣುಗಳು ಮನೆಯ ಮುಂದೆ ಬೀಳ್ತಾ ಇದ್ದು ಇನ್ನಷ್ಟು ಹಾನಿ ಉಂಟು ಮಾಡಿದೆ ಎಂದು ಮನೆಯವರು ಅಳಲನ್ನ ತೋಡ್ಕೊಂಡಿದ್ದಾರೆ.